ಸಂಗಮ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಹವರಾಲು ಕಾವಾಡಿಯ ನೇತೃತ್ವದಲ್ಲಿ ಗೋವಿಗಾಗಿ ಮೇವು ಅಭಿಯಾನದ ಭಾಗವಾಗಿ 1 ಲೋಡ್ ಹಸಿ ಹುಲ್ಲನ್ನು ಕಟಾವು ಮಾಡಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಪೇಜಾವರ ಶ್ರೀಗಳು, ಸಂಗಮ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಯುವಕರು ಸೇರಿ ಕೃಷ್ಣನ ಸೇವೆಯನ್ನ ಮಾಡಿದ್ದೀರಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂದರು. ಈ ವೇಳೆ ಗೋವಿಗಾಗಿ ಮೇವು ಸಂಚಾಲಕರಾದ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಸಂಗಮ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಜೀವನ್ ಶೆಟ್ಟಿ ಕಾವಾಡಿ ಹಾಗೂ ಕ್ಲಬ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಮನಸ್ಸು ಮಾಡಿದ್ರೆ ಒಂದು ದೇಶದಲ್ಲಿ ಎಷ್ಟು ಮಹತ್ತರವಾದ ಬದಲಾವಣೆಗಳು ತರಲಿಕ್ಕೆ ಸಾಧ್ಯ ಇದ್ರೆ ಅದು ಯುವಕರಲ್ಲಿ ಮಾತ್ರ. ಹಾಗೆ ನಮ್ಮ ಸಂಗಮ್ ಸ್ಪೋರ್ಟ್ಸ್ ಕ್ಲಬ್ನವರು ಹಲವಾರು ಇವತ್ತು ಒಂದಷ್ಟು ದೊಡ್ಡ ಯುವಕರ ಪಡೆ ಇದೆ. ನಿಮ್ಮಲ್ಲಿ ಅನೇಕ ವಿಭಾಗಗಳಲ್ಲಿ ಇವತ್ತು ವ್ಯವಹಾರಿಕ ಕ್ಷೇತ್ರ ಇರ್ಬೋದು, ಅನೇಕ ವಿಭಾಗಗಳಲ್ಲಿ ನೀವೆಲ್ಲರೂ ಕೂಡ ಒಂದಷ್ಟು ರೀತಿಯಲ್ಲಿ ಸಕ್ರಿಯರಾಗಿದ್ದೀರಿ. ದಿನಗಳಲ್ಲಿ ಒಣ ಹುಲ್ಲನ್ನು ನಿಮ್ಮ ಗ್ರಾಮದಲ್ಲಿ ಯಾರಾದರೂ ಹುಡುವರಿದ್ರೆ ಅದನ್ನೆಲ್ಲವನ್ನು ಸಂಗ್ರಹ ಮಾಡಿ ಒಣ ಹುಲ್ಲಿನ ಅಭಿಯಾನವನ್ನು ನಾವು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಆರಂಭ ಮಾಡ್ತೇವೆ. ಖಂಡಿತವಾಗಿ ಆಗ ನಿಮ್ಮ ಸಹಕಾರ ಬೇಕು. ಯಾಕಂದ್ರೆ ಈ ಗೋಶಾಲೆಯಲ್ಲಿ ಇರ್ತಕ್ಕಂಥ 1300ಕ್ಕೂ ಹೆಚ್ಚು ಎಲ್ಲ ಗೋವುಗಳು ಕೂಡ ಅನಾಥ ಗೋವುಗಳು. ಇದು ಯಾರ ಮನೆಯ ಗೋವುಗಳಲ್ಲ, ಬೇರೆ ಬೇರೆ ಸಂಘಟನೆಗಳು ಬೇರೆ ಇರ್ತಕ್ಕಂಥ ಅನಾಥ ಗೋವುಗಳನ್ನ ಒಟ್ಟುಗೂಡಿ ಕ್ರೋಢೀಕರಣ ಆಗಿದೆ. ಅದರ ಪಾಲನೆ ಪೋಷಣೆ ವ್ಯವಸ್ಥೆಯನ್ನು ಸ್ವಾಮೀಜಿಗಳು ಒಂದು ಟ್ರಸ್ಟ್ ಮುಖೇನ ಮಾಡ್ತಾ ಇದ್ರು. ಅದೇ ಇದು ಕೋವಿಡ್-19 ಹಿನ್ನೆಲೆಯಲ್ಲಿ ಎಲ್ಲದರ ಪಾಲನೆ ಪೋಷಣೆ ಕೂಡ ಕಷ್ಟ ಆಗ್ತಾ ಇದೆ. ಹವರಾಲು ಕಾವಡಿಯ ಸಂಗಮ್ ಸ್ಪೋರ್ಟ್ಸ್ ಕ್ಲಬ್ ಇವತ್ತು ನಮ್ಮ ಗೋಶಾಲೆಗೆ 1 ಲೋಡು ಹಸಿಮೇವನ್ನು ನೀಡುವ ಮೂಲಕ ದೊಡ್ಡ ಕಾಣಿಕೆಯನ್ನು ಗೋಪಾಲಕೃಷ್ಣರಿಗೆ ಸಲ್ಲಿಸಿದೆ. ಹೆಸರೇ ಹೇಳ್ಕೊಡುವಂಥ ಇದು ಸ್ಪೋರ್ಟ್ಸ್ ಕ್ಲಬ್. ಆಟಕ್ಕೋಸ್ಕರ ಸೀಮಿತವಾದದ್ದು ಅಂತ ಭಾವನೆ ಬರುತ್ತೆ. ಆದರೆ ಇದು ಆಟ ಅಂತ ಹಾಕೋಣ, ಬ್ಯಾಟ್ ಬಾಲ್ ಹಿಡಿದ್ರೆ ಮಾತ್ರ ಆಟ ಅಲ್ಲ, ಬದುಕೇ ಒಂದು ಆಟ. ಬದುಕನ್ನು ಸಮಸ್ಯೆಯನ್ನು ಸ್ವೀಕಾರ ಮಾಡಿದರೆ ಸಮಸ್ಯೆ, ಅದನ್ನು ಒಂದು ಆಟ ಸ್ವೀಕಾರ ಮಾಡಿದರೆ ಅದು ಆಟದಲ್ಲಿ ನಡೆದು ಹೋಗುತ್ತೆ. ಅದರಂತೆ ಈ ಗೋಶಾಲೆ ನಿರ್ವಹಣೆ ಅದಕ್ಕೋಸ್ಕರ ಇಷ್ಟು ದೊಡ್ಡ ಮೇವಿನ ಕಾಣಿಕೆಯನ್ನು ತಂದುಕೊಟ್ಟದ್ದು ಕೋಟಿವಾಗಿ ಇದನ್ನು ಸ್ವೀಕಾರ ಮಾಡಿಕೊಂಡು ದೊಡ್ಡ ಕಾಣಿಕೆ ನೀವು ಸಲ್ಲಿಸಿದ್ದೀರಿ.